ಸುದ್ದಿಗೋಷ್ಠಿಗೆ ಆತ್ಮೀಯ ನೆಚ್ಚಿನ ಸ್ವಾಗತ ಕೋರುವುದಿಲ್ಲ. ಅವೆಲ್ಲಕ್ಕೆ ಇನ್ನಿತ ಸುದ್ದಿಗೋಷ್ಠಿ ನಡೆಪೇರು ನಂಚಿನ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿನ ಶ್ರೀಯುತ ಸಂತೋಷ್ ಕುಮಾರ್ ಐಗೋಳೆ ಅದಕ್ಕೆಲ್ಲ ಈ ಸುದ್ದಿಗೋಷ್ಠಿಗೆ ಆತ್ಮೀಯ ನೆಚ್ಚಿನ ಸ್ವಾಗತ ಕೋರುವುದಿಲ್ಲ. ನಮ್ಮ ಟಿವಿಯಲ್ಲಿ ಅದಕ್ಕೆಲ್ಲ ಈ ಒಂದು ಸುದ್ದಿಗೋಷ್ಠಿಗೆ ಆತ್ಮೀಯ ನೆಚ್ಚಿನ ಸ್ವಾಗತ ಕೋರುವುದಿಲ್ಲ. ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರು ಉಪಸ್ಥಿತರಿದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಟ್ಟಿದ್ದೇನೆ. ಹಾಗೆ ಇಲ್ಲ ಕ್ಷೇತ್ರದ ಚುನಾವಣಾ ಸಂಚಾಲಕರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಉಚ್ಚಿಲ್ ಸುದ್ದಿಗೋಷ್ಠಿ ಶ್ರೀಮತಿ ನಮಿತಾ ಶರ್ಮಾ ಅವರಿದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಟ್ಟಿದ್ದೇನೆ. ಹಾಗೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಪಾರ್ಟಿಯ ನಾಯಕರೇ, ಮಾಧ್ಯಮದ ಎಲ್ಲ ಮಿತ್ರರೇ, ಬಂದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರದ ಶಕ್ತಿ ಕೇಂದ್ರದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಚುನಾವಣೆ ಘೋಷಣೆ ಆಗಿದೆ. ನಮ್ಮ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿ ಎಲ್ಲ ಕಾರ್ಯಕ್ರಮಗಳು ಆಗಿದೆ. ಇದೀಗ ಜಿಲ್ಲೆಯವರು ರಾಜ್ಯದವರು ಬೇರೆ ಬೇರೆ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನು 18ನೇ ತಾರೀಕು ಮಹಾಸಮರ ಲೋಕಸಭಾ ಚುನಾವಣೆ ನಡೆಯಲಿಕ್ಕಿದೆ. ನಮ್ಮೆಲ್ಲರ ನಿರ್ಧಾರ ಮತ್ತೊಮ್ಮೆ ಮೋದಿ ಸರ್ಕಾರ. ಇದು ತಲಾಮಟ್ಟದ ಕಾರ್ಯಕರ್ತನಿಂದ ಹಿಡಿದು ನಮ್ಮ ಟಾಪ್ ಲೆವೆಲ್ ಲೀಡರ್ ತನಕ ಎಲ್ಲರ ಭಾವನೆ ಇದೆ, ಎಲ್ಲರ ಸ್ಲೋಗನ್ ಇದೆ. ಇದಕ್ಕಾಗಿ ತಲಾಮಟ್ಟದಿಂದ ಹಿಡಿದು ಅಂದರೆ ಪೇಜಿ ಪ್ರಮುಖರಿಂದ ಹಿಡಿದು ರಾಷ್ಟ್ರಾಧ್ಯಕ್ಷರವರೆಗೆ ನಿತ್ಯ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಬೇಕು. ನಮ್ಮ ಸಂಸದರು ಕಳೆದ ಬಾರಿ 1,53,000 ಮತಗಳ ಅಂತರದಿಂದ ವಿಜಯಿಯಾಗಿದ್ದಾರೆ. ನಾಡದು ನಡೆಯುವಂಥ ಆ ಚುನಾವಣೆಯಲ್ಲಿ 3 ಲಕ್ಷಕ್ಕಿಂತಲೂ ಮೇಲೂ ಮತಗಳ ಅಂತರದಿಂದ ತಾವು ವಿಜಯಿಯಾಗಬೇಕು ಎಂಬ ಲೆಕ್ಕಾಚಾರದಿಂದ ನಾವೆಲ್ಲ ಯಾವೆಲ್ಲ ತಂತ್ರಗಾರಿಕೆ ಮಾಡಬೇಕು ಅದನ್ನೆಲ್ಲ ನಾವು ತಂತ್ರಗಾರಿಕೆ ಮಾಡಲು ಇಚ್ಛಿಸ್ತೇವೆ. ಅದಕ್ಕಾಗಿ 30ನೇ ತಾರೀಕು ಶನಿವಾರ 3 ಗಂಟೆಗೆ ನಮ್ಮ ಗಟ್ಟಿ ಸಮಾಜ ಭವನದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪೇಜಿ ಪ್ರಮುಖರ ಸಮಾವೇಶ, ಅದರೊಟ್ಟಿಗೆ ಈ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಫಲಾನುಭವಿಗಳ ಪ್ರಬುದ್ಧರ ಅದರ ಒಟ್ಟಿಗೆ ಕಾರ್ಯಕರ್ತರ ಸಮಾವೇಶವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಈವಾಗಲೇ ಪ್ರತಿಯೊಂದು ಬೂತ್ ಸಮಿತಿಯಲ್ಲಿ ಕೂಡ ಆಯಾ ಬೂತಿನ ಪೇಜಿ ಪ್ರಮುಖರನ್ನು ಗುರುತಿಸಿ ನಾಡದು ನಡೆಯುವಂಥ ಆ ಸಮಾವೇಶಕ್ಕೆ ಅವರೆಲ್ಲರೂ ಬಂದು ಆ ಸಮಾವೇಶವನ್ನು ಯಶಸ್ವಿಗೊಳಿಸುತ್ತಾರೆಂಬ ವಿಶ್ವಾಸ ತಮಗೆಲ್ಲರಿಗೆ ಇದೆ. ತಮ್ಮ ನಿರೀಕ್ಷೆ 2,000ದಿಂದ 2,500 ಪೇಜಿ ಪ್ರಮುಖರ ಒಟ್ಟಿಗೆ ಕಾರ್ಯಕರ್ತರು ಫಲಾನುಭವಿಗಳು ಸೇರಿ ಆ ಕಾರ್ಯಕ್ರಮವನ್ನು ಆ ಸಮಾವೇಶವನ್ನು ಯಶಸ್ವಿಗೊಳಿಸುತ್ತಾರೆ ಎಂಬ ವಿಶ್ವಾಸ ತಮಗಿದೆ. ಅದರ ಒಟ್ಟಿಗೆ ಜಿಲ್ಲಾ ಸಂಚಾಲಕರು, ಪ್ರಭಾರಿ, ಜಿಲ್ಲಾ ಸಮಿತಿ ಬೇರೆ ಬೇರೆ ಕೆಲಸವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಚುನಾವಣಾ ನಿರ್ವಹಣಾ ಸಮಿತಿಯನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಮಾಡಿದ್ದೇವೆ. ಹರ್ರವಾಗಿ ಯಾರೆಲ್ಲ ಅದಕ್ಕೆ ಯೋಗ್ಯರಿದ್ದಾರೆ, ಅದಕ್ಕಾಗಿ ದುಡಿದು ಅನುಭವವಿದೆ, ಹಲವಾರು ಚುನಾವಣೆಯಲ್ಲಿ ಭಾಗವಹಿಸಿ ಆ ಕೆಲಸವನ್ನು ಮಾಡಿದ ಹಿರಿಯರು ಹಾಗೂ ಕಿರಿಯರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಈವಾಗಲೇ ಅವರ ಜವಾಬ್ದಾರಿಯನ್ನು ಅರಿತು ಕೊಟ್ಟ ಜವಾಬ್ದಾರಿಗೆ ಕಳಂಕ ಬಾರದ ರೀತಿಯಲ್ಲಿ, ಕಪ್ಪು ಚುಕ್ಕೆ ಆಗಬಾರದ ವಿಷಯದಲ್ಲಿ ಅವರೆಲ್ಲರೂ ಈವಾಗಲೇ ತನ್ನ ಕಾರ್ಯವನ್ನು ಶುರು ಮಾಡಿದ್ದಾರೆ. ತಮಗೆ ವಿಶ್ವಾಸ ಇದೆ, ನಾಡದು ನಡೆಯುವಂಥ ಚುನಾವಣೆಯಲ್ಲಿ ಪೇಜಿ ಪ್ರಮುಖರ ಜವಾಬ್ದಾರಿಯನ್ನು, ಬೂತ್ ಸಮಿತಿಯ ಜವಾಬ್ದಾರಿಯನ್ನು, ಗ್ರಾಮ ಸಮಿತಿಯ ಜವಾಬ್ದಾರಿಯನ್ನು, ಶಕ್ತಿ ಕೇಂದ್ರದ ಜವಾಬ್ದಾರಿಯನ್ನು, ಮಹಾಶಕ್ತಿ ಕೇಂದ್ರದ ಜವಾಬ್ದಾರಿಯನ್ನು, ಅದರ ಒಟ್ಟಿಗೆ ಬಾಕಿ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಜನಪ್ರತಿನಿಧಿಗಳು ಆಗಿರ್ಬೋದು. ತಾವೆಲ್ಲರೂ ಅವರೆಲ್ಲರೂ ಒಟ್ಟಾಗಿ ಒಂದಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಾಕಿಯವರಿಗೆ ಮಾದರಿಯಾಗುವ ರೀತಿಯಲ್ಲಿ ಇತಿಹಾಸದಲ್ಲಿ ಇಷ್ಟರ ತನಕ ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಿಂದಿನ ಉಲ್ಲಲ
ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಗಿಂತ ಜಾಸ್ತಿ ಮತವನ್ನು ಪಡೆಯಲಿಕ್ಕೆ ಆಗಲಿಲ್ಲ. ಇಷ್ಟರ ತನಕ ಕಾಂಗ್ರೆಸ್ ಪಕ್ಷವೇ ಲೀಡ್ ಕೊಟ್ಟದ್ದು ಹೊರತು ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಕೊಡಲಿಲ್ಲ. ಆದರೆ ಕಾರ್ಯಕರ್ತರ ಉತ್ಸಾಹ, ಕಾರ್ಯಕರ್ತರ ನಿಷ್ಠೆ, ಕಾರ್ಯಕರ್ತರ ನಿರಂತರವಾದ ಪರಿಶ್ರಮದಿಂದ ಈ ಸಾರಿ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ತಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಾಡದು ನಡೆಯುವಂಥ ಚುನಾವಣೆಯಲ್ಲಿ ನಾವು BJPಯವರು ಲೀಡ್ ಕೊಡುವ 100ಕ್ಕೆ 100 ವಿಶ್ವಾಸ ತಮ್ಮಲ್ಲಿ ಉಂಟು. ಅದರೊಟ್ಟಿಗೆ ಕಾಂಗ್ರೆಸ್ಸಿನವರ ತಪ್ಪು ಮಾಹಿತಿ, ನಮ್ಮ ಸಂಸದರ ಮೇಲೆ ಮಾಡುವಂಥ ಅಪವಾದ, BJPಯನ್ನು ಟಾರ್ಗೆಟ್ ಮಾಡುವಂಥ ರೀತಿ ನೀತಿ, ಚುನಾವಣೆಯಲ್ಲಿ ಹಾಗೂ ರಾಜಕೀಯದಲ್ಲಿ ಧರ್ಮವಿದೆ. ಆ ಧರ್ಮವನ್ನು ಕೂಡ ಅವರು ಬದಿಗಿಟ್ಟು ಸುಳ್ಳನ್ನೇ ಆಶ್ರಯವನ್ನು ಮಾಡಿ ಸುಳ್ಳಿಗೂ ಕೂಡ ಬೆಲೆ ಇದೆ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳ ಒಟ್ಟಾಗಿ ಒಂದಾಗಿ ಫೇಸ್ಬುಕ್ಕು, ವಾಟ್ಸಪ್ಪು ಇನ್ನಿತರ ಮಾಧ್ಯಮ ಮುಖಾಂತರವಾಗಿ ತಪ್ಪು ಮಾಹಿತಿಯನ್ನು ಸಮಾಜಕ್ಕೆ ನೀಡುತ್ತಾ ಇದ್ದಾರೆ. ನಮಗೆ ಗೊತ್ತುಂಟು ಕಾಂಗ್ರೆಸ್ನ ಈ ಸಾರಿಯ MP ಅಭ್ಯರ್ಥಿ ಅವರ ಇತಿಹಾಸ ಏನು, ಅವರ ಅನುಭವವೇನು, ಅವರು ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು, ಕಾಂಗ್ರೆಸ್ಸಿನವರು ಹಿರಿಯರಿಗೆ ಮಾಡಿದ ದ್ರೋಹ ಏನು, ಎಲ್ಲ 100ಕ್ಕೆ 100 ನಮಗೆ ಗೊತ್ತುಂಟು. ಆದರೂ ನಾವು ಈ ಸುದ್ದಿಗೋಷ್ಠಿಯಲ್ಲಿ ಅದಕ್ಕೆ ದೊಡ್ಡ ಮಹತ್ವವನ್ನು ನಾವು ಕೊಡಲಿಕ್ಕೆ ಇಚ್ಛಿಸುವುದಿಲ್ಲ. ಮೊನ್ನೆ ನಡೆದಂಥ ಸರ್ಜಿಕಲ್ ಸ್ಟ್ರೈಕ್ ವಿಶೇಷವಾಗಿ ದೇಶದ 130 ಕೋಟಿ ನಾಗರಿಕರು ಕೂಡ ಸಂತೋಷಪಟ್ಟಂಥ ದಿನ. ಆದರೆ ಕಾಂಗ್ರೆಸ್ಸಿನವರು ಮತ್ತು ಜನತಾದಳದವರು ಹೇಳ್ತಾರೆ ಅದು ನಮ್ಮ ದೇಶದ ನಾಯಕ, ನಮ್ಮ ದೇಶದ ಪ್ರಧಾನಿ ಮೋದಿಜಿಯವರು ಮಾಡಿದ್ದಲ್ಲ, ಅದು ಸೈನ್ಯ ಮಾಡಿದ್ದಂತ ಅವರೆಲ್ಲ ಹೇಳ್ತಾ ಇದ್ದರು. ನಿನ್ನೆ ನಡೆದಂಥ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ IT ದಾಳಿ, ಆ ದಾಳಿಯನ್ನು ಮೋದಿಯವರು ಮಾಡಿದ್ದಾರೆ, ಮೋದಿಯವರು ಮಾಡಿಸುವುದು, BJPಯವರು ಮಾಡಿಸುವುದು ಅಂತ ಇವತ್ತಿನ ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ನೀವೆಲ್ಲ ನೋಡಿರ್ಬೋದು. ಆದರೆ IT ದಾಳಿ ಮೋದಿಜಿಯವರು ಮಾಡೋದು, ಪಾಕಿಸ್ತಾನದ ವಿರುದ್ಧ, ಆ ಭಯೋತ್ಪಾದಕರ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಮೋದಿಜಿಯವರೆಲ್ಲ. ಇದೆಂಥ ಮಾತಂತ ನೀವೇ ಆಲೋಚನೆ ಮಾಡಬೇಕು. ಅದರ ಒಟ್ಟಿಗೆ ನಿನ್ನೆ ಮೊನ್ನೆ ನಾವೊಂದು ಮಾಧ್ಯಮ ಮುಖಾಂತರವಾಗಿ ತಿಳಿದುಕೊಂಡೆವು, ಪತ್ರಿಕಾ ಮುಖಾಂತರವಾಗಿ ನಾವು ತಿಳಿದುಕೊಂಡೆವು. ನಮ್ಮ ಸಂಸದರ ವಿರುದ್ಧವಾಗಿ ಕಾಂಗ್ರೆಸ್ ಮತ್ತು BJPಯವರು ಒಟ್ಟಾಗಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಿನೇಷನ್ ಹಾಕಿದ ನಂತರ ತೊಕ್ಕೊಟ್ಟು ಮತ್ತು ಪಂಪ್ ಆಯಿಲ್ನ ಬಗ್ಗೆ ಮಾತನಾಡಿದರು. ನಾನು ನೇರವಾಗಿ ಮಾಧ್ಯಮದವರ ಮುಖಾಂತರವಾಗಿ ಒಂದು ಮಾತನ್ನು ಕೇಳ್ತೇನೆ, ಇದು ಅವರಿಗೆ ಮುಟ್ಟಿಸಬೇಕು ದಯಮಾಡಿ. ಗೌರವಾನ್ವಿತ ಇಂದಿನ ಉಳ್ಳಾಲದ MLA ದಿವಂಗತ ಫರೀದ್ರವರು ಅವರ ಸಮಯದಲ್ಲಿ ಮಾಡಿದಂಥ 9 ಕೆರೆಯಲ್ಲಿ ಇವಾಗಲೂ ಸ್ಕೆಲೆಟನ್ ಆಗಿ ಇರುವಂಥ 400ರಿಂದ 500 ಮನೆಗಳು, ಅದಕ್ಕಾಗಿ ವೆಚ್ಚ ಮಾಡಿದ ಹಲವು ಕೋಟಿ ರೂಪಾಯಿಗಳು, ಅದಕ್ಕೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅವರಿಗೆ ಮಾಡಿದ ಅನ್ಯಾಯ, ಅದರ ಬಗ್ಗೆ ಯಾರೊಬ್ಬರು ವಾಟ್ಸಪ್ಪಲ್ಲಿ ಮಾತನಾಡೋದಿಲ್ಲ, ಯಾರೊಬ್ಬರು ಫೇಸ್ಬುಕ್ಕಲ್ಲಿ ಮಾತನಾಡೋದಿಲ್ಲ. ಮಾಧ್ಯಮ ಮುಖಾಂತರ ಅಷ್ಟೊಂದು ಇಡೀ ಉಳ್ಳಾಲ ಆ 9 ಕೆರೆಯಲ್ಲಿ ಮಾಡಿದಂಥ ಭ್ರಷ್ಟಾಚಾರ, ಅದರ ವಿಷಯವಾಗಿ ಒಂದೇ ಒಂದು ಪ್ರಶ್ನೆಯನ್ನು ಹಾಕೋದಿಲ್ಲ. ನಾವು ಇವಾಗ ಮಾಧ್ಯಮ ಮುಖಾಂತರವೇ ಕೇಳ್ತೇವೆ, 100ಕ್ಕೆ 100 ಭ್ರಷ್ಟಾಚಾರದು. ಅದರಲ್ಲಿ ಯಾವೊಬ್ಬನಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಕೂಡ ಅಸಾಧ್ಯ. ಒಂದು ಹಂದಿಯ ಗೂಡಿನಂಥ ರೀತಿಯಲ್ಲಿ ಯಾವೊಬ್ಬ ನಾಗರಿಕನು ಕೂಡ ಆ ಮನೆಯಲ್ಲಿ ವಾಸ ಮಾಡಲು ಸಾಧ್ಯವಿಲ್ಲದ ರೀತಿಯಲ್ಲಿ ಕಟ್ಟಿಕೊಟ್ಟದ್ದು. ಹತ್ತಿರ 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 ಮನೆಯಲ್ಲಿ ಕೂಡ ಕೋಳಿ ಗೂಡನ್ನು ಕೂಡ ಆ ರೀತಿಯಲ್ಲಿ ಮಾಡಲಿಕ್ಕಿಲ್ಲ. ಸತ್ಯಕ್ಕೆ ಹತ್ತಿರವಾದ ವಿಷಯ, ಅದನ್ನೊಂದು ಪರಾಮರ್ಶೆ ಮಾಡಬೇಕಾಗಿ ವಿನಂತಿ. ಎರಡನೇದು, ಇವಾಗ ನಮ್ಮ ನಗರಸಭೆ ಹಿಂದೆ ಜಯರಾಮ್ ಶೆಟ್ಟರ ಸಮಯದಿಂದಲೂ ನಮ್ಮ ಮಾಜಿ ಶಾಸಕರು ಶ್ರೀಮಾನ್ ಜಯರಾಮ್ ಶೆಟ್ಟರ ಸಮಯದಿಂದಲೂ ನಡೆಯುತ್ತಾ ಬಂದಂಥ ಆ ನೀರಿನ ಪೈಪ್ಲೈನ್ನ ಅವ್ಯವಹಾರ, ಕುಡಿಯುವ ನೀರಿನ ಅದರಲ್ಲಿ ನಡೆದಂಥ 100 ಕೋಟಿಗಳ ಅವ್ಯವಹಾರ, ಅದರ ಬಗ್ಗೆ ಒಬ್ಬರೂ ಕೂಡ ಮಾತನ್ನು ಎತ್ತುವುದಿಲ್ಲ.
ಪಾಪ ಆ ವಾರ್ಡಿಗೆ ಆ ಉಲ್ಲಾಳ ಏರಿಕೆ ಹೋದಾಗ ಪ್ರತಿಯೊಬ್ಬರ ಮಾತಲ್ಲಿರುವುದು ಕುಡಿಯುವ ನೀರಿನ ಬಗ್ಗೆ ನೀವೇಕೆ ಗಮನ ಕೊಡುವುದಿಲ್ಲ, ಅದರ ಬಗ್ಗೆ ನೀವೇಕೆ ಕಂಪ್ಲೇಂಟ್ ಕೊಡುವುದಿಲ್ಲ, ಅದರ ಬಗ್ಗೆ ನೀವೇಕೆ ಹಿರಿಯರಿಗೆ ಕಂಪ್ಲೇಂಟ್ ಕೊಟ್ಟು ಅದನ್ನು ಸರಿ ಮಾಡುವುದಿಲ್ಲ, ಮಾಡುವುದು ಹೇಗೆ, ಅದು ಯಾರ ಕೈಯಲ್ಲಿದೆ ಅಂತ ನಿಮಗೆ ಗೊತ್ತುಂಟು. ಹಿರಿಯರಾದ ಅವರು 4 ಸಾರಿ MLA ರಾದರು. ಇವಾಗ ಇರುವಂತಹ ಉಸ್ತುವಾರಿ ಸಚಿವರು ಕೂಡ 4 ಸಾರಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ MLA ಆಗಿದ್ದಾರೆ. ಆದರೂ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗದ ಅವರು ನಮ್ಮ ಸಂಸದರ ವಿರುದ್ಧ ಬೆರಳನ್ನು ತೋರಿಸ್ತಾ ಇದ್ದಾರೆ. ಅದರ ಒಟ್ಟಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಲ್ಲಾಲಕ್ಕೆ ಇದು ಶಾಪ, ಕಡಲ್ ಕೊರತೆ. ಪಾಪ ನಿತ್ಯ ನಿರಂತರವಾಗಿ ಅನುಭವಿಸುತ್ತಿರುವಂಥ ಮಳೆಗಾಲ ಆಗಿರ್ಬೋದು, ಸೈಕ್ಲೋನ್ ಇರುವಂಥ ಸಮಯದಲ್ಲಿ ಆಗಿರ್ಬೋದು, ಆ ಕಡಲ್ ಕೊರತೆಯಿಂದ ಪ್ರತಿ ವರ್ಷ ಅವರಿಗೆ ಪರಿಹಾರ ಕೊಡುವುದು, ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಪರಿಹಾರವನ್ನು ಇಷ್ಟ ತನಕ ಕೊಡಲಿಲ್ಲ. ಪರಿಹಾರದ ವಿಷಯ ಬದಿಯಲ್ಲಿ ಇರಲಿ, ಆದರೆ ಕಡಲು ಕೊರತೆಗೆ ಶಾಶ್ವತವಾದ ಪರಿಹಾರವನ್ನು ಕೊಡಲಿಲ್ಲ. ಹಲವು ಬಾರಿ ಫ್ರಾನ್ಸ್, ಜರ್ಮನ್, ಬೇರೆ ಬೇರೆ ದೇಶಕ್ಕೆ ಹೋಗಿ ನ್ಯೂ ಟೆಕ್ನಾಲಜಿಯನ್ನು ಅಲ್ಲಿ ನಾವು ಕಡಲು ಕೊರತೆ ಮಾಡ್ತೇವೆ, ಆ ರೀತಿ ಮಾಡ್ತೇವೆ, ಈ ರೀತಿ ಮಾಡ್ತೇವೆ ಎಂದು ನಿರಂತರವಾಗಿ ಇಷ್ಟರ ತನಕ ಜನರಿಗೆ ಮೋಸ ಮಾಡ್ತಾ ಬಂದ ವಿಷಯದಲ್ಲಿ ಯಾರೂ ಮಾತನಾಡುವುದಿಲ್ಲ. ಚುನಾವಣಾ ಸಮಯ ಅಂತ ನಾನು ಮಾತನಾಡುವುದಲ್ಲ. ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಸರ್ಕಾರ ಬಂದರೆ, ಸರ್ಕಾರ 100ಕ್ಕೆ 100 ಬರ್ತದೆ. ಅದರ ಒಟ್ಟಿಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ದೇಶದಲ್ಲಿ NDA ಸರ್ಕಾರ ಬಂದರೆ ಅದಕ್ಕೆ ಶಾಶ್ವತವಾದ ಪರಿಹಾರಕ್ಕೆ ತಾವು ಪ್ರಯತ್ನ ಪಡುತ್ತೇವೆ ಎಂದು ಕೂಡ ಹೇಳ್ತಾ ಇದ್ದೇವೆ. ನಗರಸಭೆಯಲ್ಲಿ ಕಾಂಗ್ರೆಸ್ ಸೋತ ವಾರ್ಡ್ಗಳಲ್ಲಿ ನಗರೋತ್ಥಾನ ಕಾಮಗಾರಿ ಬದಲಾವಣೆ ಮಾಡಿದ್ದು ನಿಜವಾಗಿಯೂ ನಗರಸಭೆಗೆ ಮಾಡಿದ ಅತ್ಯಂತ ದ್ರೋಹ ಇದು. ನಾನು ಕೆಲವೊಂದು ವಾರ್ಡಿನ ಹೆಸರನ್ನು ಹೇಳ್ತೇನೆ. ಕೆರೆಬೈಲಲ್ಲಿ BJPಯ ಕ್ಯಾಂಡಿಡೇಟ್ ಟಾಸಲ್ಲಿ ಲಕ್ಕಿ ಇದರಲ್ಲಿ ವಿನ್ ಆಗ್ತಾರೆ. ನಗರೋತ್ಥಾನದಲ್ಲಿ 60 ಲಕ್ಷ ರೂಪಾಯಿಯ ಕಾಮಗಾರಿಗೆ ಕ್ರಿಯಾ ಯೋಜನೆ ಆಗಿ ಅವರಿಗೆ ಅನುಮತಿ ಪತ್ರ ಕೂಡ ಸಿಕ್ಕಿತ್ತು. ಅದರೊಟ್ಟಿಗೆ ಗುದ್ದಲಿ ಪೂಜೆ ಕೂಡ ಆಗಿದೆ. 100 ಆ ನಾಗರಿಕರು ಬಂದು ಆ ಗುದ್ದಲಿ ಪೂಜೆಯಲ್ಲಿ ತಾವು ಕೂಡ ಭಾಗವಹಿಸಿದ್ದೀರಿ. ದೂರದ ಗ್ರಾಮದ ನನಗೂ ಕೂಡ ಖುಷಿಯಾಗಿದೆ. ಕೆರೆಬೈಲು ಅಭಿವೃದ್ಧಿ ಆಗ್ತದೆ, ರಸ್ತೆಗಳು ಅಭಿವೃದ್ಧಿ ಆಗ್ತದೆ. ಆದರೆ ಅಲ್ಲಿ ಯಾವಾಗ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸೋಲನ್ನು ಅನುಭವಿಸ್ತಾರ, ತಕ್ಷಣ ಕುಟಿಲ ರಾಜಕೀಯ ತಂತ್ರಗಾರಿಕೆಯಲ್ಲಿ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡಿ ಆ 60 ಲಕ್ಷ ಅನುದಾನವನ್ನು ಅಲ್ಲಿ ಆ ವಾರ್ಡಿನಿಂದ ತೆಗೆದು ಕಾಂಗ್ರೆಸ್ ವಿಜಯಿಯಾದ ವಾರ್ಡ್ಗೆ ಅಲ್ಲಿಂದ ಬೇರೆ ವಾರ್ಡ್ಗೆ ಬದಲಾವಣೆ ಮಾಡ್ತಾರೆ. ಇದು ಆ ಕೆರೆಬೈಲಿನ ನಾಗರಿಕರಿಗೆ ಮಾಡಿದಂಥ ಅತ್ಯಂತ ಅನ್ಯಾಯ, ಘೋರ ಅನ್ಯಾಯ. ಅದರ ಫಲವನ್ನು ಅವರು ಅನುಭವಿಸಲಿದ್ದಾರೆ. ಇದು ಒಂದಲ್ಲ, ಹೇಳಿದರೆ ಇನ್ನೊಂದು 2 ಗಂಟೆ ಬೇಕಾಗ್ತದೆ. ಅದನ್ನು ಅಲ್ಲಿಗೆ ನಿಲ್ಲಿಸ್ತೇನೆ. ಅದರ ಒಟ್ಟಿಗೆ UGD ಕೆಲಸದಲ್ಲಿ ನಡೆದಂಥ ಅವ್ಯವಹಾರ, ಎಷ್ಟು ಅವ್ಯವಹಾರ ನಡೆದಂತೆ ಮಾಧ್ಯಮದವರಿಗೂ ಕೂಡ ಗೊತ್ತುಂಟು, ಅಧಿಕಾರಿಗಳಿಗೆ ಗೊತ್ತುಂಟು, ಯಾರದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದರ ಬಗ್ಗೆ ತಾವು ಬರೆಯಬೇಕೆಂದು ಕೇಳುತ್ತಾರೆ. ತಾವು UGDಗೆ 62 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಆದರೂ ಅದನ್ನು ಸಂಪೂರ್ಣ ಮಾಡಲು ಅವರಿಗೆ ಮನಸ್ಸೂ ಬರುವುದಿಲ್ಲ. ಯಾಕೆಂದರೆ ಸರ್ಕಾರ ಕೆಲವೇ ತಿಂಗಳು ಮಾತ್ರ ಅದಕ್ಕೆ ಆಯುಷ್ಯ ಇರುವುದಂತ ಅವರಿಗೆ ಗೊತ್ತುಂಟು. ಅದಕ್ಕೆ ಹಾಗೆ ಈ ಎಲ್ಲ ಕೆಲಸಗಳು ನಡೆಯುತ್ತಾ ಇದೆ. ನಾವು ನಿಮ್ಮಲ್ಲಿ ವಿನಂತಿ ಮಾಡೋದು, ನಾವು ನಿಮ್ಮಲ್ಲಿ ಹೇಳೋದು, 100ಕ್ಕೆ 100 ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಹೊಡೆಯುತ್ತದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ MP ಕ್ಯಾಂಡಿಡೇಟ್ ಶ್ರೀಮಾನ್ ನಳಿನ್ ಕುಮಾರ್ ಕಟೀಲ್ರವರು ಮಾಡಿದಂಥ ಅತ್ಯುತ್ತಮ ಕಾರ್ಯಕ್ರಮ, 16,500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ತಂದು ಹೈವೇ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಬೇರೆ ಬೇರೆ ಆ 106 ಯೋಜನೆಗಳನ್ನು ಫಲಪ್ರದವಾಗಿ ಮಾಡಿದ ಕಾರಣ, ಅದರೊಟ್ಟಿಗೆ ನರೇಂದ್ರ ಮೋದಿಜಿಯ 86 ಯೋಜನೆಯಲ್ಲಿ ಅತ್ಯಂತ ಜಾಸ್ತಿ ಯೋಜನೆಗಳನ್ನು ದಕ್ಷಿಣ ಕನ್ನಡದಲ್ಲಿ ತಂದು ತಳಮಟ್ಟದ ಕಾರ್ಯಕರ್ತನ ಮನೆಗೆ ಕೂಡ ಮುಟ್ಟಿಸುವಂಥ ಕೆಲಸವನ್ನು ಮಾಡಿ
ಉಜ್ವಲ ಯೋಜನೆ ಅಂತ ಅತ್ಯುತ್ತಮವಾದ ಕಾರ್ಯಕ್ರಮ. ಯಾವುದೇ ತಾಯಿಯ ಕಣ್ಣಲ್ಲಿ ನೀರು ಬರಬಾರದೆಂಬ ಏಕೈಕ ಉದ್ದೇಶದಿಂದ ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಜಾತಿಯವರಾಗಿರ್ಬೋದು, ಯಾವುದೇ ಪಕ್ಷದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ದೇಶದಲ್ಲಿ ಯಾರೊಬ್ಬರ ಮನೆಯಲ್ಲಿ ಕೂಡ ಕಟ್ಟಿಗೆಯಲ್ಲಿ ಅಡಿಗೆ ಮಾಡಬಾರದು. ಎಲ್ಲರೂ ಅನಿಲದ ಮುಖಾಂತರವಾಗಿ ಅಡಿಗೆ ಮಾಡಬೇಕು. ಯಾವ ಮಾತೆಯರಿಗೂ ಆ ಕಣ್ಣಲ್ಲಿ ನೀರು ಇಲ್ಲದೆ ಇನ್ನಿತರ ರೋಗ ರುಜಿನಗಳು ಬರಬಾರದೆಂಬ ಉದ್ದೇಶದಿಂದ ನರೇಂದ್ರ ಮೋದಿಜಿಯವರು ಕೈಗೊಂಡಂಥ ಅತ್ಯಂತ ಉತ್ತಮ ಯೋಜನೆ. ಅದನ್ನು ಫಲಪ್ರದ ಮಾಡಿದ್ದು ನಮ್ಮ ಸಂಸದರಾದಂಥ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ರವರು ದಕ್ಷಿಣ ಕನ್ನಡದ ಯಾವೊಬ್ಬನ ಮನೆಯಲ್ಲಿ ಕೂಡ BPL ಕಾರ್ಡ್ ಹೊಂದಿದ್ದಾರೋ ಅವರ ಎಲ್ಲರ ಮನೆಗೆ ಕೂಡ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಸಿಲಿಂಡರನ್ನು ವ್ಯವಸ್ಥಿತ ರೀತಿಯಲ್ಲಿ ಮುಟ್ಟಿಸಿದಂಥ ಕೀರ್ತಿ ನಮ್ಮ ಸಂಸದರಿಗಿದೆ. ಅದರೊಟ್ಟಿಗೆ ಇನ್ನೂ ಹಲವು ಯೋಜನೆ ಉಂಟು. ಆ ಯೋಜನೆ ಹೇಳಿದರೆ ನಿಮಗೆ 3 ಗಂಟೆ ಸಾಕಾಗಲಿಕ್ಕಿಲ್ಲ. ಎಲ್ಲ ಯೋಜನೆಯನ್ನು ಫಲಪ್ರದವಾಗಿ ಮಾಡಿದಂಥ ಕೀರ್ತಿ ನಮ್ಮ ಸಂಸದರಿಗೆ ಉಂಟು. ನಿತ್ಯ ನಿರಂತರವಾಗಿ ಯಾವಾಗ ನಮ್ಮ ಅಧಿವೇಶನ ನಡೆಯುತ್ತದೆ ಆವಾಗ ಮಾತ್ರ ಡೆಲ್ಲಿಯಲ್ಲಿದ್ದು, ಯಾವಾಗ ಯೋಜನೆಯನ್ನು ತರುವಂಥ ಕೆಲಸ ಆವಾಗ ಮಾತ್ರ ಡೆಲ್ಲಿ. ಬಾಕಿ ಎಲ್ಲ ದಿನಗಳು ಕೂಡ ತನ್ನ ಕ್ಷೇತ್ರದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 2 ಗಂಟೆಯ ತನಕ ಕಾರ್ಯಕರ್ತರ ಒಟ್ಟಿಗೆ ಬೆರೆದು ಕಾರ್ಯಕರ್ತರ ಕಷ್ಟ ಸುಖ ಎಲ್ಲರಲ್ಲಿ ಸ್ಪಂದನೆಯನ್ನು ಕೊಟ್ಟು ಎಲ್ಲೆಲ್ಲಿ ಅನುದಾನವನ್ನು ಉಪಯೋಗಿಸಬೇಕು ಅಲ್ಲಲ್ಲಿ ಅನುದಾನ ಉಪಯೋಗಿಸ್ತಾ, ಎಲ್ಲೆಲ್ಲಿ ಹೈವೇಗಳು ಪರಿವರ್ತನೆ ಆಗಬೇಕು ಅಲ್ಲಲ್ಲಿ ಹೈವೇಗಳನ್ನು ಪರಿವರ್ತನೆ ಮಾಡುತ್ತಾ, ಮಂಗಳೂರಿನ ರೈಲ್ವೆ ಕೇಂದ್ರವನ್ನು ರಾಜ್ಯದಲ್ಲಿ ಉತ್ತಮ ರೀತಿಯಲ್ಲಿ ಇದು ಮಾಡಿ ವಿಶೇಷವಾಗಿ ಸ್ಪಂದಿಸಿದಂಥ, ಕರ್ನಾಟಕದಲ್ಲಿ ಕೂಡ ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ತರಲು ರಾತ್ರಿ ಹಗಲು ಹೋರಾಡಿದಂಥ ಒಬ್ಬ ಧೀಮಂತ ನಾಯಕರ ಸಾಲಲ್ಲಿ ನಮ್ಮ MP ಅಭ್ಯರ್ಥಿಯರು ತುದಿಯಲ್ಲಿದ್ದಾರೆ. ನಮಗೆ ಗೊತ್ತುಂಟು, ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದಂಥ ಪ್ರತಿ ಒಂದು ಮೀಟಿಂಗ್ ಬೈಠಕಲ್ಲಿ ಕೂಡ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದಾಗ 3 ಲಕ್ಷಕ್ಕಿಂತ ಮೇಲೆ ಅವರು ವಿಜಯಿಯಾಗಿ ಬರ್ತಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬೇಡುತ್ತಾ ಮಾತನಾಡಲು ನಿಮ್ಮೆದುರಲ್ಲಿ ಅವಕಾಶವನ್ನು ಮಾಡಿದಂಥ ನಿಮಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ವಿಚಾರ ಬಿಟ್ಟು ನಾನು ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಶಾಸಕರು, ಈ ರಾಜ್ಯದ ಮಂತ್ರಿಗಳ ಒಂದು ಹೇಳಿಕೆ, ವಾಜಪೇಯಿಯವರು ಪ್ರಧಾನಿ ಇದ್ದಾಗ ಸೋತ ಹಾಗೆ ನರೇಂದ್ರ ಮೋದಿಯವರು ಕೂಡ ಸೋಲ್ತಾರೆ ಎಂಬ ಅಭಿಪ್ರಾಯ ಅವರದ್ದು. ಇವತ್ತು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಕ್ಷೇತ್ರದಲ್ಲಿ ಗಟ್ಟಿಯಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಗಳೂರು ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಹೆಚ್ಚು ಲೀಡ್ ತಗೊಂಡಿದ್ದೇವೆ. ಆದರೆ ಈ ಚುನಾವಣೆ ಮುಂದಿನ ಸಲ ವಿಧಾನಸಭಾ ಚುನಾವಣೆಗೆ ನಾಂದಿ ಆಗುತ್ತೆ. ಈಗಾಗಲೇ ಸಮ್ಮಿಶ್ರ ಸರ್ಕಾರ ಗೊಂದಲದಲ್ಲಿದೆ. ಈ ಚುನಾವಣೆ ಕೇಂದ್ರದಲ್ಲಿ ಮೋದಿಯ ಪುನಃ ಪ್ರಧಾನಿಯಾಗಿ ನಮ್ಮ ಸರ್ಕಾರ ಬರೋದರ ಜೊತೆಗೆ ಕರ್ನಾಟಕದಲ್ಲಿ JDS ಕಾಂಗ್ರೆಸ್ ಆಡಳಿತ ಕಳ್ಕೊಂಡು ಈ ಕ್ಷೇತ್ರದಲ್ಲಿ ಖಾದರ್ರನ್ನು ಸೋಲಿಸೋ ದೃಷ್ಟಿಯಿಂದ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಖಾದರ್ ಅವರು ನಮ್ಮ ಅಧ್ಯಕ್ಷರು ಉಲ್ಲೇಖ ಮಾಡಿದ ಹಾಗೆ ನಾನು ಒಂದು ಗಮನಕ್ಕೆ ತರ್ತಾ ಇದ್ದೇನೆ. ಅವರದ್ದು ಯಾವ ಯೋಜನೆ ಇಷ್ಟು 3-4 ಸಲ MLA ಆಗಿದ್ದಾರೆ, ಈ ಕ್ಷೇತ್ರಕ್ಕೆ ಸ್ವಂತ ಯೋಜನೆಯನ್ನು ತಂದಿಲ್ಲ. ಇಷ್ಟವರೆಗೆ ಯಾವುದೇ ತಂದಿಲ್ಲ. ಕುಡಿಯುವ ನೀರಾಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಬೇರೆ ಯಾವುದೇ ಇರ್ಬೋದು. ಡ್ರೈನೇಜ್ ನಾನು ADB ಸ್ಕೀಮ್ನಲ್ಲಿ ತಂದದ್ದು. ನೇತ್ರಾವತಿಯಿಂದ ಕುಡಿಯುವ ನೀರು ಯೋಜನೆ ನಾನು ಕರಡು ವ್ಯವಸ್ಥೆ ಮಾಡಿಕೊಂಡಿದ್ದೆ, ಅದು ಇನ್ನೂ ಜಾರಿ ಆಗಲಿಲ್ಲ. ಸಮುದ್ರ ಕೊರೆತಕ್ಕೆ ನಾನು ಸಭಾಪತಿ ಯೋಗೀಶ್ ಭಟ್ರು ಸುಂದರರಾಯರು ವಿಧಾನಸಭೆಯಲ್ಲಿ ನಿರಂತರ ಹೋರಾಟ ಮಾಡಿದ್ದರಿಂದ ಜಯಪ್ರಕಾಶ್ ಹೆಗಡೆ ಅವರು ಆಗ ನೀರಾವರಿ ಸಚಿವರಾಗಿದ್ದಾರೆ. 500 ಕೋಟಿ ಒಂದು ಕಡಲು ಕೊರೆತಕ್ಕೆ ಶಾಶ್ವತ ಪರಿಹಾರದ ಬಗ್ಗೆ ಒಂದು ಯೋಜನೆ ರೂಪಣ ಮಾಡಿದರು. ಅದನ್ನೇ ಬೇರೆ ಬೇರೆ ಹಂತದಲ್ಲಿ ಈಗ ಮುಂದುವರಿಸ್ತಾ ಇದ್ದಾರಲ್ಲದೆ, ಖಾದರ್ ಅವರು ಮಂತ್ರಿಯಾಗಿದ್ದುಕೊಂಡು MLA ಆಗಿದ್ದುಕೊಂಡು 4 ಸಲ MLA ಆಗಿದ್ದುಕೊಂಡು ಮಂಗಳೂರು ಕ್ಷೇತ್ರಕ್ಕೆ ಅವರದೇ ಆದಂಥ ಒಂದು ಯೋಜನೆಯನ್ನು ತರುವಲ್ಲಿ ವಿಫಲರಾಗಿದ್ದಾರೆ. ಈ ದೃಷ್ಟಿಯಿಂದ ಮುಂದಿನ ಚುನಾವಣೆ BJPಯದ್ದಾಗುತ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ನಿರೀಕ್ಷೆ ಎಷ್ಟು ಇತಿಹಾಸದಲ್ಲಿ ಇಷ್ಟರ ತನಕ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಲೀಡ್ ಹೊಡೆಯಲಿಲ್ಲ. ನಮಗೆ ಗೊತ್ತುಂಟು ಈ ಸಾರಿ ಅತ್ಯಂತ ಜಾಸ್ತಿ ಓಟುಗಳನ್ನು ಪಡೆದು ನಾವು ಕೂಡ ಲೀಡ್ ಹೊಡೆಯುತ್ತೇವೆ. ಅದೇ ರೀತಿಯಲ್ಲಿ ಎಷ್ಟು ನಾವು ಲೀಡ್ ಹೊಡೆಯುತ್ತೇವೆ ಅಷ್ಟೇ ಅವರು ಅದಕ್ಕಿಂತ ಜಾಸ್ತಿ ಮತಗಳನ್ನು ಪಡೆಯಲು ಪ್ರಯತ್ನ ಪಡ್ತಾ ಇದ್ದಾರೆ. 100ಕ್ಕೆ 100. ಕಳೆದ ಸಾರಿ ಒಂದೇ ಒಂದು MLA ದಕ್ಷಿಣ ಕನ್ನಡದಲ್ಲಿ BJP ಇದ್ದದ್ದು. ಈ ಸಾರಿ 7 MLA ನಮ್ಮ BJPಯಲ್ಲಿದೆ. ಆದುದರಿಂದ 100ಕ್ಕೆ 100 ನಾವು 3 ಲಕ್ಷಕ್ಕಿಂತ ಮೇಲೆ ವಿಜಯ ಪತಾಕೆಯನ್ನು ಜಿಲ್ಲೆಯಲ್ಲಿ ಹೇಳಿದವರು. ಜಿಲ್ಲೆಯಲ್ಲಿ 3 ಲಕ್ಷ. ಜಿಲ್ಲೆ ಇಡೀ ಮಂಗಳೂರಿನಲ್ಲಿ ಇಡೀ ಜಿಲ್ಲೆ ಇಡೀ ಜಿಲ್ಲೆ ಸರಿ.
3 ಲಕ್ಷ ಅದೇ ನನಗೆ ಇಲ್ಲಿ ಅದು 3 ಲಕ್ಷ ಇಲ್ಲ. ಮಾರ್ಜಿನಲ್ಲಿದ್ದೇವೆ. ನಿನ್ನೆ ನಿನ್ನೆ ಸಂಜೆ 6 ಗಂಟೆಯ ನಂತರ ಈವಾಗದ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವರ ಬಗ್ಗೆ ಅಲ್ಲಿ ವಾಟ್ಸಪ್ ಫೇಸ್ಬುಕ್ನಿಂದ ಬರುವ ಕಾಂಗ್ರೆಸ್ಸಿನವರು ಅವರಿಂದಾಗಿ ಬರುವುದ ರೀತಿಯಲ್ಲಿ 1 ಲಕ್ಷ ಜಾಸ್ತಿಯಲ್ಲಿ ನಾವು ವಿಜಯ ಆಗ್ತೇವೆ ಎಂಬ ವಿಶ್ವಾಸ ನಮಗಿದೆ. ಮತಯಾಚನೆ ಸಮೀಕ್ಷೆ ಆಗಿದೆ. ಇಲ್ಲಿಯವರೆಗೆ ಈವಾಗಲೇ ರಾಜ್ಯದ ಅತ್ಯುನ್ನತ ಸ್ಟಾರ್ಸ್ ಹೆಸರು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಕೇಂದ್ರದವರು ಕೂಡ ಬರುವ ನಿರೀಕ್ಷೆ ಇದೆ. ಅದರೊಟ್ಟಿಗೆ ನರೇಂದ್ರ ಮೋದಿಜಿಯವರು ಕೂಡ ದಕ್ಷಿಣ ಕನ್ನಡಕ್ಕೆ ಬರುವ ನಿರೀಕ್ಷೆ 100% ಉಂಟು. ಅವರು ಬಂದಾಗ ಅವರೊಟ್ಟಿಗೆ ಬರುವವನು ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಉಪಯೋಗ ಮಾಡುವಂಥ ಕೆಲಸದಲ್ಲಿದ್ದೀವಿ. ಅಯ್ಯೋ ದೇವರೇ, ಉಲ್ಲಾಲ ತಾಲೂಕು ಬಂದರೆ ನಮಗೆ 100ಕ್ಕೆ 100 ಸ್ವಾಗತ. ನಾವು ಯಾವಾಗ ಉಲ್ಲಾಲ ತಾಲೂಕು ಬರುತ್ತಾ ಆ ದಿವಸವೇ ನಾವು ಹೇಳಿದ್ದೇವೆ. ಅದು ನರಿಗಾನದ ಹಿಡಿದು ಸಜಿಪಾ ನಡುವಾಗಿರ್ಬೋದು, ಸಜಿಪಾ ನಡು ಹಿಡಿದು 9 ಕೆರೆ ತನಕ ಆಗಿರ್ಬೋದು, ತಲಪಾಡಿಯಿಂದ ಹಿಡಿದು ನಮ್ಮ ಈ ಕಡೆಯಿಂದ ಹರೇಕೆರೆ ತನಕ ಆಗಿರ್ಬೋದು. ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಸೆಂಟರ್ ಯಾವುದು ಆ ಸೆಂಟರಲ್ಲಿ ತಾಲೂಕು ಕಚೇರಿ ಆದರೆ ನಮಗೆಲ್ಲರಿಗೂ ಖುಷಿಯ ವಿಷಯ. ಆದರೆ ತಾಲೂಕು ಬಂದದ್ದು ವಿಶೇಷ. ತಾಲೂಕು ಅದು ನ್ಯಾಚುರಲಿ ಎಷ್ಟು ಜನಸಂಖ್ಯೆ ಇದ್ದರೆ ಅದು ಬರಲೇಬೇಕು. ಅದು ಇವತ್ತು ಇಲ್ಲದೆ ನಾಳೆ ಆದರೂ ಬರಬಹುದು. ಇದು 11ರ ಪ್ರಸ್ತಾವನೆ ಆ ರೀತಿಯಲ್ಲಿ ಬಂದಿದೆ. 2 ತಾಲೂಕು ಈಗಾಗಲೇ ಘೋಷಣೆ ಈಗ ಘೋಷಣೆ ಮಾಡಿದ ತಕ್ಷಣದ ಆಗ್ತದೆಂಬ ಲೆಕ್ಕಾಚಾರ ನಿಮ್ಮಲ್ಲಿಯೂ ಇಲ್ಲ, ನಮ್ಮಲ್ಲಿಯೂ ಇಲ್ಲ. ನಾವು ಕೂಡ ಸ್ವಾಗತ ಮಾಡ್ತೇವೆ. ಆದಷ್ಟು ಬೇಗ ಆಗಲಿ, ಜನರಿಗೆ ಅದರಿಂದ ಪ್ರಯೋಜನವಾಗಲಿ, ಅದಕ್ಕೆ ನಮ್ಮದು ಸ್ವಾಗತ. ಕಳೆದ 5 ವರ್ಷದ ಹಿಂದೆ 4 ವರ್ಷ ಹಿಂದೆ ಈ ನಮ್ಮ ಲೋಕಸಭಾ ಚುನಾವಣೆ ನಡೆಯುವುದು ರಾಷ್ಟ್ರದ ಚಿಂತನೆ ಮೇಲೆ, ಇಲ್ಲಿ ಯಾವುದೇ ತತ್ವ ಸಿದ್ಧಾಂತ ಆಧಾರದ ಮೇಲೆ ನಡೆಯುವ ಚುನಾವಣೆ ಅಲ್ಲ ಇದು. ಆದರೆ ಒಂದು ನಮ್ಮ ರಾಷ್ಟ್ರ ಲಾಂಛನದ ಮೇಲೆ ಯಾವ ಧ್ವಜ ಹಾಕಬೇಕಂತ ಪರಿಜ್ಞಾನ ಇಲ್ಲದಂಥ ಒಂದು ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಕೊನಾಜೆ ಲಯನ್ಸ್ ಮಂದಿರದಲ್ಲಿ 4 ವರ್ಷದ ಹಿಂದೆ ಯೂತ್ ಕಾಂಗ್ರೆಸ್ನ ಕಾರ್ಯಕ್ರಮ ನಡೆಯುತ್ತಿರುವ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಲಾಂಛನದ ಮೇಲೆ ಯೂತ್ ಕಾಂಗ್ರೆಸ್ನ ಧ್ವಜನ ಹಾರಿಸಿದಂಥ ಒಂದು ವ್ಯಕ್ತಿ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದೆ. ನೋಡಿ, ಲೋಕಸಭಾ ಚುನಾವಣೆ ನಡೆಯುವುದು ನಮ್ಮ ರಾಷ್ಟ್ರದ ಚಿಂತನೆಯ ಬಗ್ಗೆ ನಡೆತಕ್ಕಂಥ ಚುನಾವಣೆ. ರಾಷ್ಟ್ರ ಪ್ರೇಮ ಬಗ್ಗೆ ಗೊತ್ತಿಲ್ಲದ ಅರಿಯಿಲ್ಲದಂಥ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಟಿಕೆಟ್ ನೀಡಿದೆ ಅಂತ ಆದರೆ ನಮ್ಮ ಕಾಂಗ್ರೆಸ್ಸಿಗರಿಗೆ ಎಷ್ಟು ರಾಷ್ಟ್ರದ ಬಗ್ಗೆ ಭಕ್ತಿ ಇದೆ, ಎಷ್ಟು ಪ್ರೇಮ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. 4 ವರ್ಷದ ಹಿಂದೆ ನಡೆದಂಥ ಈ ಘಟನೆಯಿಂದ ನಮ್ಮ ಪರಿಸರದ ಜನರಿಗೆ ತುಂಬ ನೋವಾಗಿದೆ. ಈ ನೋವನ್ನು ಬರತಕ್ಕಂಥ ಚುನಾವಣೆಯಲ್ಲಿ ತೋರಿಸ್ತಾರೆ. ನನಗೆ ವಿಶ್ವಾಸ ಇದೆ ನಮ್ಮ ಈ ಭಾಗದ ಎಲ್ಲ ನಾಗರಿಕರು ಈ ದೇಶ ಪ್ರೇಮ ಇಲ್ಲದಂಥ, ದೇಶದ ಬಗ್ಗೆ ಭಕ್ತಿ ಪ್ರೇಮ ಇಲ್ಲದಂಥ, ರಾಷ್ಟ್ರಧ್ವಜ ಗೌರವ ಕೊಡಲಿಕ್ಕೆ ಗೊತ್ತಿಲ್ಲದಂಥ ಅಭ್ಯರ್ಥಿಯನ್ನು ಸೋಲಿಸಿ ಸೋಲ್ತಾರೆ ಅಂತ ನನಗೆ ವಿಶ್ವಾಸ ಇದೆ.